ಛಾಯಾಚಿತ್ರೀಕರಣದಲ್ಲಿ ಸುದೀರ್ಘ ಅನುಭವವಿರುವ ಮುರಳಿಪ್ರಿಯ ರಾಯರ ಮನೆ ಮಾಲಕತ್ವದ ಛಾಯಾಕುಟೀರ್ ಸ್ಟುಡಿಯೋ ಮಾರ್ಚ್ 8ರಂದು ದರ್ಬೆ ಶ್ರೀರಾಮಸೌಧದ ಪ್ರಥಮ ಮಹಡಿಯಲ್ಲಿ ಶುಭಾರಂಭಗೊಂಡಿತು. ನೂತನ ಸಂಸ್ಥೆಯನ್ನ ಎಡನೀರು ಮಠದ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ್ರು. ಹಲವು ವರ್ಷಗಳ ಅನುಭವದೊಂದಿಗೆ ಪ್ರಾರಂಭಗೊಂಡಿರುವ ಸಂಸ್ಥೆಯು ಯಶಸ್ವಿಯಾಗಿ ಮುನ್ನಡೆಯಲಿ ಎಂದು ಶುಭ ಹಾರೈಸಿದ್ರು. ಮಠದ ಪ್ರಮುಖರಾದ ರಾಜೇಂದ್ರ ಕಲ್ಲುರಾಯ, ಜಯರಾಮ್ ಮಂಜಿತಾಯ, ಜಿಎಲ್ ಆಚಾರ್ಯ ಜುವೆಲರ್ಸ್ನ ಮಾಲಕ ಬಲರಾಮ್ ಆಚಾರ್ಯ, ಕೊಣಾಜೆ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಡಾಕ್ಟರ್ ಶ್ರೀಪತಿ ಕಲ್ಲುರಾಯ, ಪ್ರಗತಿ ಆಸ್ಪತ್ರೆಯ ಡಾಕ್ಟರ್ ಶ್ರೀಪತಿ ರಾವ್, ಸುಬ್ರಹ್ಮಣ್ಯ ದೇವಸ್ಥಾನದ ಸಾರ್ವಜನಿಕ ಸಂಪರ್ಕಾಧಿಕಾರಿ ವೆಂಕಟರಾಜ್, ಕಾವು ಸಿಎ ಬ್ಯಾಂಕ್ ಅಧ್ಯಕ್ಷ ನನ್ಯ ಅಚ್ಯುತ ಮುಡಿತಾಯ, ರಾಮಮೂರ್ತಿ ಹೆಬ್ಬಾರ್, ಕೃಷ್ಣ ಪ್ರಸಾದ್ ಉಳಿತಾಯ, ಶರತ್ ಕುಮಾರ್ ರಾವ್, ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ನವೀನ್ ರೈ ಪಂಜಳ ಹಾಗೂ ತಾಲೂಕಿನ ಫೋಟೋಗ್ರಾಫರ್ಗಳು ಸೇರಿದಂತೆ ನೂರಾರು ಮಂದಿ ಗಣ್ಯರು ಆಗಮಿಸಿ ಶುಭ ಹಾರೈಸಿದ್ರು. ಮುರಳಿಪ್ರಿಯ ಅವರ ಅತ್ಯುತ್ತಮ ಛಾಯಾಚಿತ್ರೀಕರಣಕ್ಕೆ 2013ರಲ್ಲಿ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, 2016ರಲ್ಲಿ ರಾಜ್ಯಮಟ್ಟದ ಕರ್ನಾಟಕ ಭೂಷಣ ಪ್ರಶಸ್ತಿಗಳು ಲಭಿಸಿದೆ. ಪುತ್ತೂರಿನಲ್ಲೇ ಪ್ರಥಮ ಬಾರಿಗೆ ಮೊಬೈಲ್ ಹಾಗೂ ಮೆಮೊರಿ ಕಾರ್ಡ್ಗಳಿಂದ ಫಂಗಸ್ ಫ್ರೀ ಫೋಟೋ, ದೀರ್ಘ ಬಾಳಿಕೆಯ 4x6, 6x8 ಹಾಗೂ 8x12 ಗಾತ್ರದ ಫೋಟೋ ಪ್ರಿಂಟ್, ಪ್ರಿವೆಡ್ಡಿಂಗ್, ಹೈಲೈಟ್ಸ್, ಡಿಸ್ಪ್ಲೇಸ್, ಫ್ಯಾಷನ್, ಮಕ್ಕಳ ಫೋಟೋಗ್ರಫಿ, ಪ್ರಾಡಕ್ಟ್ ಶೂಟ್, ಆಡ್, ಟ್ರೆಡಿಷನಲ್, ಕಲ್ಚರಲ್ ಇವೆಂಟ್, ಡಾಕ್ಯುಮೆಂಟರಿ, ಫ್ರೇಮ್ ಸಹಿತ ಇನ್ಸ್ಟಾಂಟ್ ಫೋಟೋ ಪ್ರಿಂಟ್, 8x12 ವರೆಗಿನ ಗಾತ್ರದ ದೀರ್ಘ ಬಾಳಿಕೆಯ ಫೋಟೋ ಲ್ಯಾಮಿನೇಷನ್, ಇನ್ಸ್ಟಾಂಟ್ ಫೋಟೋ ಪ್ರಿಂಟ್ ಅಟ್ ಈವೆಂಟ್ಸ್, ಆಲ್ಬಮ್, ಡಿಜಿಟಲ್ ಡಿಸೈನ್ ಹಾಗೂ ಡಿಜಿಟಲ್ ಇನ್ವಿಟೇಷನ್ಗಳು ಮೊದಲಾದ ಸೇವೆಗಳು ಲಭ್ಯವಿದೆ ಎಂದು ಮಾಲಕ ಮುರಳಿಪ್ರಿಯ ತಿಳಿಸಿದ್ದಾರೆ. ಛಾಯಾಕುಟೀರ ಅಂತ ಹೇಳಿ ಹೊಸ ಸ್ಟುಡಿಯೋ, ಹೊಸ ಮಾದರಿಯ ಸ್ಟುಡಿಯೋ ಇವತ್ತು ಎಡನೀರು ಶ್ರೀಗಳವರಿಂದ ಶುಭಾರಂಭಗೊಂಡಿದೆ. ನಮ್ಮಲ್ಲಿ ಫಂಗಸ್ ಫ್ರೀ ಫೋಟೋಗಳು ಅಂದರೆ ಹೆಚ್ಚಿನ ದಿಕ್ಕಲ್ಲಿ ಫೋಟೋಗಳು ಆಗಾಗಲೇ ಅದು ಕರಗಿ ಹೋಗೋದಿಂಥ ಪ್ರಾಬ್ಲಮ್ಗಳು ಕಾಣ್ತಾ ಇರ್ತದೆ. ಅದಕ್ಕಾಗಿ ಈ ಫೋಟೋ ಹಾಳಾಗದ ರೀತಿಯ ಫೋಟೋಗಳು ಆವಾಗಲೇ ಪ್ರಿಂಟ್ ಮಾಡಿಕೊಟ್ಟು ಆವಾಗಲೇ ಲ್ಯಾಮಿನೇಷನ್ನು, ಫ್ರೇಮು ಎಲ್ಲ ಕ್ವಿಕ್ಕಾಗಿ ಮಾಡಿಕೊಡುವಂಥ ವ್ಯವಸ್ಥೆ ಇದೆ. ಇದರೊಟ್ಟಿಗೆ ಎಲ್ಲ ರೀತಿಯ ಈವೆಂಟ್ಗಳು, ಕ್ಯಾಂಡಿಡ್ ಫೋಟೋಗ್ರಫಿ ಇತ್ಯಾದಿಗಳನ್ನೆಲ್ಲ ಮಾಡಿಕೊಡ್ತಾ ಇದ್ದೇವೆ. ಸಾರ್ವಜನಿಕರೆಲ್ಲರೂ ಈ ಫೆಸಿಲಿಟಿಯನ್ನು ಸದುಪಯೋಗಪಡಿಸಿಕೊಳ್ಬೇಕು ಅಂತ ನಮ್ಮ ಆಶಯ. ಮುರಳಿಪ್ರಿಯರವರ ಛಾಯಾಚಿತ್ರೋದ್ಯಮದಲ್ಲಿ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದ ನೂರಾರು ವಿಶೇಷ ಛಾಯಾಚಿತ್ರಗಳ ಪ್ರದರ್ಶನ ಈ ಸಂದರ್ಭದಲ್ಲಿ ನಡೆದಿದ್ದು, ಒಂದು ವಾರಗಳ ತನಕ ಛಾಯಾಚಿತ್ರ ಪ್ರದರ್ಶನವೂ ನಡೆಯಲಿದೆ ಎಂದು ಮಾಲಕರು ತಿಳಿಸಿದ್ದಾರೆ. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.